ಕಸ ವಿಲೇವಾರಿ ಇಂದು ಪೆಡಂಭೂತದಂತೆ ಎಲ್ಲರನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾಡುತ್ತಿದೆ. ದೇಶದಲ್ಲಿ ಸಂಗ್ರಹವಾಗುವ ಕಸಗಳ ನಿರ್ವಹಣೆಗಾಗಿಯೇ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಎನ್ನುವ ಯೋಜನೆಯನ್ನೇ ಪ್ರಾರಂಭಿಸಿದ್ದು, ಕಸಗಳ ನಿರ್ವಹಣೆಗಾಗಿಯೇ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ. ಹಸಿ ಕಸ, ಒಣ ಕಸ, ಇ-ತ್ಯಾಜ್ಯ ಹೀಗೆ ಹಲವು ವಿಧದ ಕಸಗಳನ್ನು ಇಂದು ನಿರ್ವಹಣೆ ಮಾಡಬೇಕಾದ ಜವಾಬ್ದಾರಿ ಎಲ್ಲ ಗ್ರಾಮ ಪಂಚಾಯತ್ಗಳ ಹೆಗಲ ಮೇಲಿದೆ. ಗ್ರಾಮ ಪಂಚಾಯತ್ ಕಸ ನಿರ್ವಹಣೆಯ ತಂಡ ಪ್ರತಿ ಮನೆಗೆ ತೆರಳಿ ಕಸ ಸಂಗ್ರಹಿಸುವ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಕಸದ ಜೊತೆಗೆ ಗಾಜಿನ ಹುಡಿ, ಗಾಜಿನ ಬಾಟಲ್ ಹೀಗೆ ಅತ್ಯಂತ ಅಪಾಯಕಾರಿಯಾದ ವಸ್ತುಗಳು ಕಸದ ರೂಪದಲ್ಲಿ ಗ್ರಾಮ ಪಂಚಾಯತ್ ಕೈ ಸೇರುತ್ತದೆ. ಇಡಿಯಾಗಿ ಸಿಗುವ ಗಾಜಿನ ಬಾಟಲ್ಗಳನ್ನು ಗುಜರಿಗೆ ಹಾಕಬಹುದಾದರೂ ಪುಡಿಯಾದ ಗಾಜಿನ ಚೂರುಗಳನ್ನು ನಿರ್ವಹಣೆಯನ್ನ ಮಾಡಲು ಗ್ರಾಮ ಪಂಚಾಯತ್ ಘನತ್ಯಾಜ್ಯ ವಿಲೇವಾರಿ ಘಟಕಗಳು ಆಗುತ್ತಿಲ್ಲ. ಇಂತಹುದೇ ಗಾಜಿನ ಸಮಸ್ಯೆಯನ್ನು ಎದುರಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮ ಪಂಚಾಯತ್ ಇಂದು ತಮಗೆ ಎಷ್ಟು ಗಾಜುಗಳು ಬಂದರೂ ಬೇಕು ಎನ್ನುವ ಬೇಡಿಕೆ ಇಡುವ ಮಟ್ಟಕ್ಕೆ ಬೆಳೆದಿದೆ. ಹೌದು, ಗ್ರಾಮ ಪಂಚಾಯತ್ನ ಈ ನಡೆಗೆ ಕಾರಣವಾಗಿದ್ದು ಇಲ್ಲಿ ಆರಂಭಿಸಿದ ಗಾಜು ಹುಡಿ ಮಾಡುವ ಘಟಕ. ಕಳೆದ 1 ವರ್ಷದ ಹಿಂದೆ ಆರ್ಯಾಪು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ನಾಗೇಶ್ ಗಾಜಿನ ಬಾಟಲಿಗಳ ಮತ್ತು ಚೂರುಗಳನ್ನು ನಿರ್ವಹಣೆಗೆ ಏನಾದರೂ ಉಪಾಯ ಮಾಡಬೇಕು ಎಂದು ನಿರಂತರವಾದ ಹುಡುಕಾಟದಲ್ಲಿ ತೊಡಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಗಾಜುಗಳನ್ನು ಹುಡಿ ಮಾಡಿ ಮರಳು ಮಾಡುವಂತಹ ಯಂತ್ರದ ಬಗ್ಗೆ ಮಾಹಿತಿ ದೊರೆಯಿತು. ಆದರೆ ಯಂತ್ರವನ್ನು ಖರೀದಿಸುವ ಸಾಮರ್ಥ್ಯ ತನ್ನ ಗ್ರಾಮ ಪಂಚಾಯತ್ಗೆ ಇಲ್ಲ ಎನ್ನುವುದನ್ನು ಮನದಟ್ಟು ಮಾಡಿಕೊಂಡ ಇವರು ತಮ್ಮ ಗ್ರಾಮ ಪಂಚಾಯತ್ನ ಬ್ಯಾಂಕಿಂಗ್ ವ್ಯವಹಾರವನ್ನು ನಿರ್ವಹಿಸುತ್ತಿರುವ ಕೆನರಾ ಬ್ಯಾಂಕನ್ನು ಸಂಪರ್ಕಿಸುತ್ತಾರೆ. ಬ್ಯಾಂಕ್ ಪಂಚಾಯತ್ PDO ಯೋಜನೆಗೆ ಬೇಕಾದ ಹಣವನ್ನು ತನ್ನ CSR ಫಂಡ್ ಮೂಲಕ 4.25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಯೋಜನೆಯಂತೆ ತಮಿಳುನಾಡಿನಿಂದ ಈ ಯಂತ್ರವನ್ನು ತರಿಸಿ ಗ್ಲಾಸ್ಗಳನ್ನೆಲ್ಲ ಹುಡಿ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ. ಸಾಮಾನ್ಯವಾಗಿ ಮರಳನ್ನು ಗ್ಲಾಸ್ ಮಾಡಲು ಬಳಸುತ್ತಾರೆ. ಆದರೆ ಅದೇ ಪ್ರಕಾರ ಗಾಜನ್ನು ಮತ್ತೆ ಮರಳಿನ ರೂಪಕ್ಕೆ ತರುವ ಯೋಜನೆ ಇಲ್ಲಿ ಯಶಸ್ವಿಯಾಗಿದೆ. ವಿವಿಧ ಬಣ್ಣದ ಗ್ಲಾಸ್ಗಳನ್ನು ಬೇರ್ಪಡಿಸಿ ಒಂದೇ ಬಣ್ಣದ ಗ್ಲಾಸ್ ಬಾಟಲಿಗಳನ್ನು ಯಂತ್ರದೊಳಗೆ ತುಂಬಿಸಿದ ತಕ್ಷಣವೇ ಗ್ಲಾಸ್ ಮರಳಾಗಿ ಪರಿವರ್ತಿತವಾಗುತ್ತದೆ. ಹೀಗೆ ತಯಾರಿಸಲಾದ ಗಾಜಿನ ಮರಳನ್ನೇ ಗೋಣಿಗಳಲ್ಲಿ ತುಂಬಿಸಿಡಲಾಗುತ್ತಿದ್ದು ಬೇರೆ ಬೇರೆ ಬಣ್ಣದ ಬಾಟಲ್ ಬೇರೆ ಬೇರೆಯಾಗಿ ಹುಡಿ ಮಾಡಲಾಗುತ್ತಿದೆ. ನಮ್ಮ ಸ್ವಚ್ಛ ಸಂಕಿರಣದಲ್ಲಿ ಒಂದು ವಿಶೇಷ ಮತ್ತು ವಿನೂತನವಾದ ಒಂದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಎಲ್ಲ ಮನೆಗಳಿಂದ ನಾವು ಒಣತ್ಯಾಜ್ಯವನ್ನು ಪ್ರತಿ ವಾರ ಸಂಗ್ರಹ ಮಾಡ್ತೇವೆ. ನಮ್ಮ ಸಂಗ್ರಹಗೊಂಡ ಒಣತ್ಯಾಜ್ಯದಲ್ಲಿ ನಮಗೆ ಅಪಾಯಕಾರಿಯಾದಂಥ ಗಾಜು, ಪುಡಿಯಾದ ಗಾಜು ಮತ್ತು ಇಡೀ ಗಾಜು ಎಲ್ಲ ಬರ್ತಾಯಿತ್ತು. ಸೊ ಇದನ್ನು ಏನು ಮಾಡಬೇಕಂದ್ರೆ ಕಳೆದ 3 ವರ್ಷದಿಂದ ಯೋಚನೆ ಮಾಡ್ತಿದ್ದೆ. ನಮಗೆ ಅದಕ್ಕೆ ಸರಿಯಾದ ಪರಿಹಾರ ಉಪಾಯ ಸಿಗಲಿಲ್ಲ. ನಮ್ಮ ಒಣತ್ಯಾಜ್ಯಗಳನ್ನ ನಾವು ನಮ್ಮ MRF ಘಟಕ ಸಾಗಾಟ ಮಾಡಿದ್ರು ಕೂಡ ಈ ಗಾಜಿನ ಬಾಟಲ್ ಮತ್ತು ಒಡೆದ ಗಾಜಿನ ಬಾಟಲ್ ಏನು ಮಾಡೋ ಪ್ರಶ್ನೆ ಬಂದಾಗ ನಾನು ಒಂದು 3 ವರ್ಷದಿಂದ ಯೂಟ್ಯೂಬಲ್ಲಿ ಈ ಗ್ಲಾಸ್ ಬಾಟ್ಲ್ಗಳನ್ನು ಪುಡಿ ಮಾಡುವ ಒಂದು ಯಂತ್ರದ ಬಗ್ಗೆ ನೋಡಿದ್ದೆ. ಬಟ್ ಸ್ಥಳೀಯವಾಗಿ ಅದರ ಪೂರೈಕೆ ಮಾಡೋದ್ರ ಬಗ್ಗೆ ಭಾಳಷ್ಟು ಸರ್ಚ್ ಮಾಡಿದ್ರು ಕೂಡ ಸಿಗಲಿಲ್ಲ. ಕಡೆಗೆ ನಾನು ತಮಿಳುನಾಡಿನ ಒಂದು ಕೊಯಮತ್ತೂರಿನ ಸಂಸ್ಥೆಗೆ ಸಂಪರ್ಕಿಸಿ ಅವರ ಮೂಲಕ ಅವರಿಗೆ ವಿಷಯ ತಿಳಿಸಿ ಅವರಿಂದ ಯಂತ್ರದ ಸಿದ್ಧಪಡಿಸೋಕ್ಕೆ ತಿಳಿಸಿದ್ದೆ. ಅದು ವೆಚ್ಚದ ಬಗ್ಗೆ ಭಾಳ ಭಯ ಇತ್ತು. ಯಾಕಂದರೆ 3 ರಿಂದ 4 ಲಕ್ಷ ಆಗುತ್ತೆ ಅಂತ ಅಂದರು. ಎಲ್ಲ ರೀತಿಯ ಅಂದರೆ ಗಾಜು, ಅದು ಬಾಟಲ್ ಇರ್ಬೋದು, ಅದು ಇತರ ಗಾಜು, ಎಲ್ಲ ಗಾಜು ಪುಡಿ ಆಗುವಂಥ ರೀತಿಯ ಯಂತ್ರ ಆಗಬೇಕು ನಮಗೆ. ಸೊ ಆಗ ಯಂತ್ರ ರೆಡಿಯಾಗಿತ್ತು. ಅನುದಾನ ಹೇಗೆ ಅಂತ ಹೇಳ್ಕೊಂಡು ಪ್ರಶ್ನೆ ಆಯಿತು. ನಮ್ಮ ಆಡಳಿತ ಮಂಡಳಿ ಚರ್ಚೆ ಮಾಡಿದಾಗ ಅಷ್ಟು ಅನುದಾನವನ್ನು ಇಡ್ಲಿಕ್ಕೆ ಕಷ್ಟ ಆಯಿತು. ಕಡೆಗೆ ನಾನು ನಮ್ಮ ವ್ಯಾವಹಾರಿಕ ಬ್ಯಾಂಕ್ ಕೆನರಾ ಬ್ಯಾಂಕನ್ನು ಸಂಪರ್ಕಿಸಿದೆ. ಸೊ ಅಲ್ಲಿಯ ಮ್ಯಾನೇಜರ್ಗೆ ವಿಷಯ ತಿಳಿಸಿದೆ. ನಾನು ಈ ಥರ ಒಂದು CSR ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪುರಸ್ಕೃತ ಒಂದು ಯೋಜನೆ ಸ್ವಚ್ಛ ಭಾರತ ಯೋಜನೆ. ಈ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಈ ರೀತಿ ಒಂದು ಗಾಜಿನ ಬಾಟಲನ್ನು ಪುಡಿ ಮಾಡುವ ಯಂತ್ರವನ್ನು ಖರೀದಿಸುವ ಯೋಜನೆ ಇದೆ ಅಂತ ಹೇಳಿದಾಗ ಅವರು ಸ್ವಚ್ಛ ಭಾರತ ಯೋಜನೆಗೆ ನಮ್ಮ ಸಹಕಾರಿದೆ ಅಂತ ಹೇಳಿಕೊಂಡು ಪ್ರಸ್ತಾವನೆ ಒಪ್ಪಿಕೊಂಡು ಕೇವಲ 1 ತಿಂಗಳ ಒಳಗಡೆ ನಮಗೆ 4.5 ಲಕ್ಷ ರೂಪಾಯಿ ವೆಚ್ಚವನ್ನು ಆ ಸದರಿ ಯಂತ್ರ ತಯಾರಿ ಕಂಪನಿಗೆ ಡೆಪಾಸಿಟ್ ಮಾಡಿದ್ದಾರೆ. ಸೊ ಕಳೆದ 2026 ಮೊನ್ನೆ ಫೆಬ್ರವರಿಯಲ್ಲಿ ಈ ಯಂತ್ರವನ್ನು ಸ್ಥಾಪನೆ ಮಾಡಿದ್ದೆ ನಾವು. ಯಂತ್ರದ ಮೂಲಕ ನಮ್ಮ ಎಲ್ಲ ರೀತಿಯ ಬಾಟಲ್, ಅದು ಎಲ್ಲ ನಮೂನೆಯ ಬಾಟಲ್ಗಳನ್ನು ನಾವು ಪುಡಿ ಮಾಡ್ತಾಯಿದ್ದೇವೆ. ಇದು ಸರಳ ಉಪಾಯ. ಸಾಮಾನ್ಯ ನಿಮ್ಗೆ ಗೊತ್ತಿದೆ, ಮರಳಿನಿಂದ ಗಾಜು ಮಾಡ್ತಾರೆ, ಗಾಜನ್ನು ಮರಳು ರೂಪಗೊಳಿಸೋದು ಅಷ್ಟೇ.
ಇದರ ಮೂಲಕ ನಾವು ಈ ಘನತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಣೆ ಮೇಲೆ ಆಗ್ತದೆ. ಈ ಪುಡಿಯಾದಂಥ ಗಾಜನ್ನು ನಾವು ಮರಳು ರೂಪದಲ್ಲಿದೆ, ಇದನ್ನು ನಾವು ಸಾಮಾನ್ಯ ಮರಳ ಥರ ಸಾರ್ವಜನಿಕ ಬಳಕೆ ಮಾಡ್ಬೋದು, ಅಥವಾ ಇದನ್ನು ಸಂಸ್ಕರಣಾ ಕಡೆ ಅಂದರೆ ಮರು ಸಂಸ್ಕರಣೆ ಮಾಡಲಿಕ್ಕೆ ಬರ್ತದೆ ಇದನ್ನು. ಸೊ ಅದರಲ್ಲಿ ಒಂದು ಕಂಡೀಷನ್ ಅಂತ ಹೇಳಿದರೆ ಬಣ್ಣದ ಪ್ರಕಾರ ಯಾವ ಬಣ್ಣದ ಗಾಜಿದೆಯೋ ಅದನ್ನೆಲ್ಲ ಅದೇ ಪ್ರಕಾರ ನಾವು ಪುಡಿ ಮಾಡಿಕೊಂಡು ಪ್ರತ್ಯೇಕವಾಗಿ ಇಡಬೇಕು. ಸೊ ಅದು ಸಹ ಪ್ರಯತ್ನ ಆಗ್ತಾ ಉಂಟು. ಇದೊಂದು ಸಣ್ಣ ಪ್ರಯತ್ನ, ಜಿಲ್ಲೆಯಲ್ಲಿ ಪ್ರಥಮ ಪ್ರಯತ್ನ. ಸೊ ಅದನ್ನು ಮಾಡಿದ್ದೇವೆ. ಸೊ ಆ ಮೂಲಕ ಒಂದು ಸ್ವಚ್ಛ ಭಾರತ ಯೋಜನೆಗೆ ನಮ್ಮ ಗ್ರಾಮ ಪಂಚಾಯತ್ ಒಂದು ಸಣ್ಣ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹುಡಿಗಳಿಗೆ ಬೇಡಿಕೆಯೂ ಇದೆ. ಗಾಜಿನಲ್ಲಿ ತಯಾರಿಸಿದ ಈ ಮರಳನ್ನು ನೈಸರ್ಗಿಕ ಮರಳಿನೊಂದಿಗೆ ಮಿಶ್ರಣ ಮಾಡಿ ಉಪಯೋಗಿಸುವ ಜೊತೆಗೆ ಮರಳಿಗೆ ಪರ್ಯಾಯವಾಗಿ ಇದನ್ನು ಬಳಸಲು ಸಾಧ್ಯವಿದೆ. ಗಾಜಿನ ಹುಡಿ ಮಾಡುವ ಘಟಕಕ್ಕೆ ಸೋಲಾರ್ ವಿದ್ಯುತ್ ಪೂರೈಸಲಾಗಿದ್ದು, ಘಟಕದ ಪಕ್ಕದಲ್ಲೇ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ.